ಮಳೆಗಾಳಿಯ ಅಬ್ಬರಕ್ಕೆ ಬುಡ ಸಮೇತ ವಾಲಿನಿಂದ 2 ಬೃಹತ್ ಮರಗಳಿಗೆ ಅರಣ್ಯ ಇಲಾಖೆ ಮುಕ್ತಿ ನೀಡಿದೆ. ಈ ಬಗ್ಗೆ ಕಳೆದೆರಡು ದಿನದ ಹಿಂದೆ ಸಮಗ್ರ ವರದಿಯನ್ನ ವಿ4 ನ್ಯೂಸ್ ಬಿತ್ತರಿಸಿತ್ತು. ವರದಿಗೆ ಸ್ಪಂದಿಸಿದ ಅರಣ್ಯ ಇಲಾಖೆ ಮರ ತೆರವು ಕಾರ್ಯವನ್ನ ಮಾಡಿದ್ದಾರೆ. ಪುತ್ತೂರಿನ ಉಪ ನೋಂದಣಿ ಕಚೇರಿಯ ಆವರಣದಲ್ಲಿರುವ ಬೃಹತ್ ಗಾತ್ರದ ಮೇ ಫ್ಲವರ್ ಮರವೊಂದು ಶುಕ್ರವಾರ ರಾತ್ರಿ ಸುರಿದ ಗಾಳಿ ಮಳೆಯ ಪರಿಣಾಮ ಬುಡ ಸಮೇತ ಎದ್ದು ದಾರಿ ಬದಿಗೆ ವಾಲಿ ನಿಂತಿತ್ತು. ಪುತ್ತೂರು ಪ್ರೆಸ್ ಕ್ಲಬ್ ಕಟ್ಟಡಕ್ಕೆ ತಾಕಿ ನಿಂತಿರುವ ಇನ್ನೊಂದು ಮರದ ಆಧಾರದಲ್ಲಿ ಬುಡ ಸಮೇತ ವಾಲಿ ನಿಂತು ವಾರ್ತಾ ಇಲಾಖೆಯ ಕಟ್ಟಡ ಹಾಗೂ ಇಲ್ಲಿ ಸದಾಕಾಲ ಉಪ ನೋಂದಣಿ ಕಚೇರಿಗೆ ಬರುವ ಜನತೆಯ ಪಾಲಿಗೆ ಆತಂಕ ಉಂಟು ಮಾಡಿತ್ತು. ಇದೀಗ ಅರಣ್ಯ ಇಲಾಖೆ ವಾರ್ತಾ ಭವನಕ್ಕೆ ತಾಗಿ ನಿಂತ ಮರ ಹಾಗೂ ಗಾಳಿಯ ಅಬ್ಬರಕ್ಕೆ ವಾಲಿ ನಿಂತ ಮರಗಳನ್ನ ತೆರವುಗೊಳಿಸಿ ಕಟ್ಟಡದ ಅಪಾಯಕ್ಕೆ ಹಾಗೂ ಜನತೆಯ ಆತಂಕಕ್ಕೆ ಕೊನೆ ಹಾಡಿದೆ. ಶುಕ್ರವಾರ ರಾತ್ರಿ ಮಳೆ ಗಾಳಿಯ ಅಬ್ಬರಕ್ಕೆ ಈ ಮರ ವಾಲಿ ನಿಂತಿದ್ದು ತಕ್ಷಣವೇ ಮರವನ್ನ ತೆರವುಗೊಳಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದರು. ಆದರೆ ಅರಣ್ಯ ಇಲಾಖೆ ಹಾಗೂ ನಗರಸಭೆಯ ನಡುವಿನ ಜವಾಬ್ದಾರಿ ಸಮಸ್ಯೆಯಿಂದ ಮರ ತೆರವಿಗೆ ತಡವಾಗಿತ್ತು. ಈ ಬಗ್ಗೆ ವಿ4 ನ್ಯೂಸ್ನಲ್ಲಿ ವರದಿಯನ್ನ ಬಿತ್ತರಿಸಿದ್ದೆವು. ಈ ವರದಿಗೆ ಸ್ಪಂದಿಸಿದ ಅರಣ್ಯ ಇಲಾಖೆ ಅಪಾಯಕಾರಿ ಸ್ಥಿತಿಯಲ್ಲಿದ್ದ ಈ ಮರಗಳನ್ನ ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದೆ.